ಒಂದು ಭಾಷೆಯ ವಿಸ್ತಾರವಾಗಬೇಕಾದರೆ ಭಾಷೆಯ ಬೆಳವಣಿಗೆ ಆಗಬೇಕಾದರೆ ಮತ್ತು ಪ್ರಪಂಚಕ್ಕೆ ನಮ್ಮ ಭಾಷೆಯನ್ನ ವಿಸ್ತಾರ ಮಾಡಬೇಕು. ರಂಗಭೂಮಿಯ ಪ್ರಬಲ ಮತ್ತು ಪ್ರಭಾವಿ ಮಾಧ್ಯಮವಾದ ನಾಟಕವನ್ನು ಅರೆಭಾಷೆಯಲ್ಲಿ ನಡೆಸುತ್ತಿರುವುದು ಭಾಷೆ ವಿಸ್ತಾರವಾದ ಕೆಲಸ ಎಂದು ಹಿರಿಯ ರಂಗಕರ್ಮಿ ತುಕಾರಾಮ್ ಏನೆಕಲ್ಲು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿಯ ಆಶ್ರಯದಲ್ಲಿ ಸುಳ್ಯದ ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ಆರಂಭವಾದ 1 ತಿಂಗಳ ರಾಜ್ಯ ಮಟ್ಟದ ಅರೆಭಾಷೆ ರಂಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯಾಕೆ ಹಿಂದೆ ನಮ್ಮಲ್ಲಿ ಪ್ರಾರಂಭದಲ್ಲೇ ಶುರು ಆಯಿತು. ಅರೆಭಾಷೆ ಗೊತ್ತಿಲ್ಲದವನ್ನ ಅಕಾಡೆಮಿ ಸದಸ್ಯರು ಮಾಡಿದ್ರು, ಅವರನ್ನು ತೆಗೀರಿ, ಇವರು ಬೀಳಿಸಿ, ಈ ರೀತಿಯ ಒಂದು ಹೇಳುವಂತಹ ಕಾರ್ಯಕ್ರಮಗಳು ಪ್ರಾರಂಭದಲ್ಲಿ ಆಯಿತು. ಅತ್ಯಂತ ಖೇದವಾದ ವಿಷಯ. ಆ ರೀತಿ ಆಗಬಾರ್ದು. ಇವರು ಹೇಳಿದಾಗೆ ಭಾಷೆ ವಿಸ್ತಾರ ಆಗಬೇಕಾದ್ರೆ, ಭಾಷೆ ಬೆಳಿಬೇಕಾದ್ರೆ ಯಾವ್ದಾದ್ರೆ ಏನು, ಯಾರಾದ್ರೆ ಏನು, ಅಕಾಡೆಮಿಯಲ್ಲಿ ಯಾರಿದ್ರೇನು, ಭಾಷೆ ಎಲ್ರಿಗೂ ಅಭಿವೃದ್ಧಿ ಆಗಬೇಕು. ನಾವು ಹೇಳಿದಾಗೆ ಪ್ರಪಂಚಕ್ಕೆ ನಮ್ಮ ಭಾಷೆಯನ್ನು ತೋರಿಸಬೇಕು. ನಮ್ಮ ಅರೆಭಾಷೆಯನ್ನ ಆ ನಾಟಕದ ಮೂಲಕ, ಅದಕ್ಕೆ ನಾವು ಪ್ರಬಲವಾದ ಮಾಧ್ಯಮ ಅಂತ ಹೇಳಿದ್ದು, ನಾಟಕದ ಮೂಲಕ ಈ ಅರೆಭಾಷೆ ಒಳ್ಳೆಯ ಪ್ರಸಾರವಾಗಲಿ, ವಿಶಾಲವಾಗಲಿ, ಬೆಳೆಯಲಿ ಅಂತ ಹಾರೈಸ್ತಾ. ಮುಖ್ಯ ಅತಿಥಿ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಪ್ರಭಾಕರ ಶಿಶಿಲ ಮಾತನಾಡಿ, ರಂಗ ತರಬೇತಿಗಳನ್ನು ನೀಡುವ ಮೂಲಕ ಕಳೆದ 3 ಅವಧಿಗಳಲ್ಲಿ ಅಕಾಡೆಮಿಯ ಮೇಲೆ ಇದ್ದ ಗ್ರಹಣ ವಿಮೋಚನೆಯಾಗಿದೆ. ಒಂದು ಭಾಷೆ ಎಲ್ಲರ ಭಾಷೆ ಆಗಬೇಕು. ಅದು ಒಂದು ವರ್ಗ ಜಾತಿಗೆ ಸೀಮಿತವಾದಂತೆ ಭಾಷೆ ಬೆಳವಣಿಗೆ ಆಗೋದಿಲ್ಲ. ನಾಟಕಗಳು ಮುಖವಾಡವನ್ನು ಕಳಚುವ ಕೆಲಸ ಮಾಡುತ್ತದೆ ಎಂದು ಹೇಳಿದರು. ಇದಕ್ಕೆ ದೊಡ್ಡ ವಿರೋಧ ಬಂತು. ಮತ್ತೆ ಈ ಭಾಷೆ ಬೆಳೆಯುವುದು ಹೇಗೆ? ಕುಂದಾಪುರ ಕನ್ನಡ ಎಲ್ಲರ ಕನ್ನಡ ಇದೆ. ಅರೆಭಾಷೆನೂ ಕೂಡ ಸುಳ್ಯದ ಎಲ್ಲರ ಭಾಷೆ ಆಗಬೇಕು, ಅದು ಆಗು ಅಂತೇಳಿ ನನ್ನ ಒತ್ತಾಯ. ಅದು ಹಾಗೆ ಆಗಿಬಿಟ್ರೆ ಖಂಡಿತ ಈ ಭಾಷೆ ಬೆಳೆಯುತ್ತದೆ. ಇದು ಒಂದು ಗ್ರಹಣ ಬಿಟ್ಟರೆ ಈಗ ಬೇರೆಯವರನ್ನ ಸೇರಿಸುವಂಥದ್ದು. ಎರಡನೇದು, ಇವತ್ತು 4ನೇ ಬಂತಲ್ಲ ನಾಟಕದ ಮೂಲಕ ಅಂತ. ನಾನು ಒಬ್ಬ ಕಾದಂಬರಿಕಾರ, 8 ಕಾದಂಬರಿ ಬರೆದಿದ್ದೆ. ನಿಮಗೆ ಸಾಧ್ಯ ಆಗಲಿ. ಇಲ್ಲಿಂದ ಹೋದವರು ನೀವು ಈ ನಾಟಕವನ್ನು ಬೇರೆ ಬೇರೆ ಕಡೆಗೆ ಕೊಂಡೋಗುವುದು ಮಾತ್ರ ಅಲ್ಲ, ನಿಮ್ಮ ಊರಿನಲ್ಲಿಯೂ ಒಂದು ನಾಟಕದ ಒಂದು ಪ್ರಯೋಗವನ್ನು ಮಾಡಿಸಬೇಕು. ಜೊತೆಗೆ ಅಲ್ಲಿ ಒಂದು ತಂಡ ಕಟ್ಟಬೇಕು. ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ. ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೆ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಗೌಡರ ಯುವ ಸೇನೆ ಸಂಘದ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ, ಶಿಬಿರ ನಿರ್ದೇಶಕ ಜೀವನ್ ರಾಮ್ ಸುಳ್ಯ, ರಂಗಕರ್ಮಿ ಎಂಎಸ್ ಜಯಪ್ರಕಾಶ್ ಉಪಸ್ಥಿತರಿದ್ದರು.